14 ವರ್ಷಗಳಿಂದ ಮಕ್ಕಳಿಗಾಗಿ ಕನವರಿಸ್ತಾ ಇದ್ಲು ತಾಯಿ. ತಾಯಿಗಾಗಿ ಹಂಬಲಿಸುತ್ತಿದ್ದರು ಮಕ್ಕಳು. ಸದ್ಯ ತಾಯಿಯ ಮಡಿಲು ಸೇರಿದ್ದಾರೆ ಬೆಳೆದ ಮಕ್ಕಳು. ಮಕ್ಕಳ ಮಮತೆಗೆ ಮಗ್ವಾದ ಹೆತ್ತಬ್ಬ. ಇಂತಹ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಯಿತು ಮಂಗಳೂರಿನ ವೈಟ್ ಹೌಸ್ ಸೇವಾ ಸಂಸ್ಥೆ. ಇದೊಂದು ಅದ್ಭುತ ಘಳಿಗೆ, ಅಪೂರ್ವ ಕ್ಷಣ. ತಾಯಿ ಮಕ್ಕಳು ಒಂದಾದ ಭಾವುಕ ದಿನ. 14 ವರ್ಷಗಳ ಹಿಂದೆ ತನ್ನವರಿಂದ ದೂರವಾಗಿ ಅಜ್ಞಾತವಾಸದಲ್ಲಿದ್ದ ಈ ತಾಯಿ ಕೊನೆಗೂ ಮಕ್ಕಳನ್ನ ಸೇರಿದ್ರು. ಮಕ್ಕಳು ತಾಯಿಯ ಅಪ್ಪುಗೆಯಲ್ಲಿ ಬಿಗಿಯಾದ್ರು. ವಿಶೇಷ ಕ್ಷಣ ನೋಡಿದವರ ಕಣ್ಣಲ್ಲಿ ಆನಂದದ ಕಣ್ಣ ಹನಿ ಚಿನುಕಿತ್ತು. ಈ ತಾಯಿ ಹೆಸರು ಫರ್ಜಾನಾ. ಮಂಡ್ಯದ ಮದ್ದೂರು ಮೂಲದವರು. ವಿಧಿಯಾಟವೋ ಏನೋ, ಗಂಡ ಮಕ್ಕಳು ತನ್ನವರು ಅಂತ ಎಲ್ಲರಿದ್ರೂ ಅನಾಥರಾದ್ರು. ಮಂಗಳೂರಿನ ಬೀದಿಗೆ ಬಂದು ಬಿದ್ರು. 2009ರಲ್ಲಿ ಮಂಗಳೂರಿನ ಹೊಯ್ಗೆ ಬಜಾರ್ನಲ್ಲಿ ದಿಕ್ಕು ದೆಸೆ ಇಲ್ಲದೆ ಕಾಣಸಿಕ್ಕ ತಾಯಿಗೆ ಮಂಗಳೂರಿನ ವೈಟ್ ಹೌಸ್ ಸಂಸ್ಥೆ ಆಶ್ರಯ ನೀಡಿತ್ತು. ಅನ್ನ ನೀಡಿ ಸಲಹಿದ್ರು. ಮಾನಸಿಕ ಸೀಮಿತ ಕಳೆದುಕೊಂಡ ಮಹಿಳೆಯನ್ನ ಮಕ್ಕಳಂತೆ ಆರೈಕೆ ಮಾಡಿದ್ರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವೈಟ್ ಹೌಸ್ ಸಂಸ್ಥೆಯ ಮುಖ್ಯಸ್ಥರಾದ ಕೊರಿನಾ ರಸ್ಕೀನರ್ ಅವರು, ಮಹಿಳೆ ಆರಂಭದಲ್ಲಿ ಮಾನಸಿಕವಾಗಿ ನೊಂದಿದ್ರು. ಊರಿನ ಹೆಸರು ಕೂಡ ಸರಿಯಾಗಿ ಹೇಳುತ್ತಿರಲಿಲ್ಲ ಎಂದು ತಿಳಿಸಿದ್ದಾರೆ. 2009 ಆಗಸ್ಟಲ್ಲಿ ಒಂದು ಜನ ಹೊಯ್ಗೆ ಬಜಾರಿಂದ ಫೋನ್ ಮಾಡಿದರು. ಒಂದು ಹೆಂಗಸು ಇಲ್ಲಿ ಅಂಗಡಿ ಹೊರಗಡೆ ಇದ್ದಾರೆ, ಅವರು ತುಂಬ ಒಂದು 4-5 ದಿನದಲ್ಲಿ ಇದ್ದಾರೆ ಹೆಂಗಸು, ಯಾರ್ಯಾರು ಊಟ ಕೊಡ್ತಾರೆ ಅಲ್ಲಿದ್ದಾರೆ ಎಂದು. ಮತ್ತು ನಾವು ಹೋಗಿದ್ದೇವೆ. ನೋಡುವಾಗ ತುಂಬ ಸಪೂರ ಒಂದು ಹೆಂಗಸು ಇದ್ದರು. ಕರ್ಕೊಂಡು ಬಂದಿದ್ದೇವೆ. ಅವರು ಇಷ್ಟೇ ಹೇಳಿದರು, ಹೆಸರು ಫರ್ಜಾನಾ, ಊರು ಮಡಿಕೇರಿ. ಹಾಗೆ ಅವರು ಇದ್ದರು, ಮಾನಸಿಕ ಆಗಿ ಇದ್ದರು. ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೇವೆ. ಮದ್ದೂರಲ್ಲಿ, ಬ್ಯಾಂಗ್ಳೂರಲ್ಲಿ ಮದ್ದೂರಿದೆ, ಚಿಕ್ಕಮಂಗ್ಳೂರಲ್ಲಿ ಮದ್ದೂರಿದೆ, ಮಂಡ್ಯದಲ್ಲಿ ಮದ್ದೂರಿದೆ, ಮೈಸೂರಲ್ಲಿ ಮದ್ದೂರಿದೆ. ಯಾವ ಮದ್ದೂರಲ್ಲಿದ್ದರೆ ಮಾಂಸದ ಅಂಗಡಿ ಹತ್ತಿರ ಹೇಳಿದರು. ಅದು ಎಲ್ಲಿ ಮಾಂಸದ ಅಂಗಡಿ, ಹಾಗೆ ನಾವು ಹಾಗೇ ಬಿಟ್ಟೆ. ಮತ್ತು 2 ವೀಕ್ಸ್ ಬ್ಯಾಕ್ ಒಂದು ಪಾಂಡೇಶ್ವರ್ ಪೊಲೀಸ್ ಅವರು ಸರೋಜಮ್ಮ ಎಂದು ಒಂದು ಹೆಂಗಸರು ಕೊಟ್ಟಿದ್ದರು. ಅದೇ ಹಾಗೆ ನಮ್ಮ ಮ್ಯಾನೇಜರ್ ಹುಡುಕಿ ಅವರ ಮನೆ ಸಿಕ್ಕಿತ್ತು. ಮನೆ ಸಿಕ್ಕಿ ಮಗ ಬಂದಿದ್ದ. ನಾವು ಮದ್ದೂರಿಂದ ಮಂಡ್ಯ. ಹಾಗೆ ಮ್ಯಾನೇಜರ್ ಹೇಳಿದರು, ನೋಡಿ ಒಂದು ಹೆಂಗಸು ಇದ್ದಾರೆ ಇಲ್ಲಿ ಮಾಂಸದ ಅಂಗಡಿ ಹತ್ತಿರ, ಮಾಂಸ ಅಂಗಡಿ ಹತ್ತಿರ ಹೋಗಿ ಕೇಳಿ ಎಂದು. ಅವ್ರು ಹೇಳಿದ, ಮಾಂಸದ ಅಂಗಡಿ ಇದ್ದೆ ಒಂದು ಲೈನಲ್ಲಿ. ಅವರು ಹೋಗಿ ಅದು ಚೀಟಿ ಕೊಟ್ಟಿದ್ದರು, ಫರ್ಜಾನಾ ಇಷ್ಟು ಪ್ರಾಯದವರು ಹೀಗೆ ಎಂದು ಕೊಟ್ಟಿದ್ದರು. ಆಗ ನೋಡುವಾಗ ಅವರ ಸ್ಟೋರಿ ಹೀಗೆ, ಅವರ ತಂದೆ ತುಂಬ ರಿಚ್ ಇದ್ದರಂತೆ, ಬಿಸ್ನೆಸ್ ಇತ್ತಂತೆ, ಬಿಸ್ನೆಸ್ ಪಾರ್ಟ್ನರ್ಸ್ ಇತ್ತಂತೆ. ಅವರು ಎಂತ ಮಾಡಿದ್ದು, ಅವರಿಗೆ ಬಿಸ್ನೆಸ್ ಬೇಕು ಎಂದು ಈ ಗಂಡನಿಗೆ ಕುಡಿಲಿಕ್ಕೆ ಕೊಡುವುದು, ತಂದೆಗೆ ಕುಡಿದು ಬಂದು ಎಂತೆಲ್ಲ ಹೇಳಿ ಕೊಡುವುದು. ಅವರು ಬಂದು ಮನೆಗೆ ಫರ್ಜಾನಾಗೆ ಹೊಡೆಯುವುದು. ಫರ್ಜಾನಾಗೆ ಒಂದು ಮಗ 3 ವರ್ಷದ್ದು, ಒಂದು ಮಗಳು 3 ತಿಂಗಳದು. ಹೊಡೆದು ಇವರಿಗೆ ಮಾನಸಿಕ ಆಗಿ ಇಲ್ಲಿ ಅಲ್ಲಿ ಹೋಗ್ತಿದ್ಲು, ಎಲ್ಲಿ ಮದ್ದೂರಲ್ಲಿ. ಅಲ್ಲಿಂದ ಅವರು ಡಿಸಪಿಯರ್ ಆಗಿದ್ದರು. ಇವರ ಮನಸ್ಸಲ್ಲಿ ಆ ಬಿಸ್ನೆಸ್ ಪಾರ್ಟ್ನರ್ಸ್ ತಗೊಂಡು ಬೇರೆ ಊರಿಗೆ ಬಿಟ್ಟಿದ್ದಾರೆ ಎಂದು. ಯಾಕಂದರೆ ಅವರು ಹಾಗೆ ಹೋಗೋದು ಸಹ ಅಲ್ಲ, ಹತ್ತಿರನೇ ಇರ್ತಿದ್ರು. ಅವರು ಒಂದು ದಿನ ಮಿಸ್ಸಿಂಗ್ ಆಗಿದ್ದರು. ಹಾಗೇ ನಮಗೆ ಕೇಳ್ತಿದ್ರು ಹೇಗೆ ಸಿಕ್ಕಿದೆಂದು, ಯಾರು ಬಂದು ಬಿಟ್ಟಿದ್ದಾರೆ, ನಮಗೆ ಅದು ಗೊತ್ತಿಲ್ಲ. ನಮ್ಮ ಒಟ್ಟಿಗೆ 2009ಇಂದ ಇದ್ದಾರೆ. ಮತ್ತು ಇವರು ಮೊನ್ನೆ ರಾತ್ರಿ ಫೋನ್ ಮಾಡಿದರು, ನಾನು ಮದ್ದೂರಿಂದ ಫೋನ್ ಮಾಡ್ತೇನೆ ಎಂದು ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿದ್ದು. ಏನು ಸುದ್ದಿ ಇದೆಯಾ, ಸಿಕ್ಕಿದೆಯಾ? ನಾನೇ ಮಗ ಎಂದು ಹೇಳಿದರು ನಮ್ಮ ಮ್ಯಾನೇಜರಿಗೆ. ನಮಗೆ ಅದು ಒಂದು ಇಂಪಾಸಿಬಲ್ ಕೇಸ್. ಅಷ್ಟು ಖುಷಿ ಆಯಿತು ಅವರಿಗೆ, ಒಂದು ನಿದ್ರೆನೇ ಬೀಳಲಿಲ್ಲ. ನನಗೆ ರಾತ್ರಿಯೇ ಫೋನ್ ಮಾಡಿದರು, ನಾನು ಊರಲ್ಲಿ ಇರಲಿಲ್ಲ, ಫರ್ಜಾನದ ಮನೆ ಸಿಕ್ಕಿತ್ತು ಎಂದು ಹೇಳಿದರು. ಹಾಗೇ ಬನ್ನಿ ಎಂದು ಕರೆದಿದ್ದು. ಹಾಗೆ ಮಗಳು 3 ತಿಂಗಳದ ಮಗು ಅವರು ಬೇರೆಯವರಿಗೆ ಕೊಟ್ಟು ಆಗಿದೆ. ಈಗ ಅವ್ರ ತಾಯಿ ಬೇರೆಯೇ ಇದ್ದಾರೆ. ಹಾಗೆ ಹೇಳಂದೇ ಇವತ್ತು ಬಂದಿದ್ದಾಳೆ. ಅಲ್ಲಿ ಹೇಳಲಿಲ್ಲ ನನ್ನ ತಾಯಿಗೆ ಹುಡುಕಿ ಹೋಗ್ತೇನೆ ಎಂದು. ಮಗ ಹುಡುಕಿ ಇದ್ದಾನೆ, ಯಾಕೆಂದರೆ ಅವರು 3 ತಿಂಗಳು ಇದ್ದಾನು, 3 ವರ್ಷದವರು. ನನ್ನ ತಾಯಿ ಬೇಕು. ಅವನು ಸಹ ಮದುವೆ ಆಗಿದೆ, ಅವನು ವೆಲ್ಡರ್, ಪರಿಸ್ಥಿತಿ ಒಳ್ಳೆ ಇದೆ ಅಂತ ಹೇಳ್ತಾರೆ. ಮದುವೆ ಆಗಿದ್ದಾರೆ, 2 ಮಕ್ಕಳಿದ್ದಾರೆ. ಹಾಗೆ ಅವರು ಸಹ ಬಂದಿದ್ದಾರೆ ಇವತ್ತು.
ಮಗ ಹುಡುಕಿ ನಾನು ತುಂಬ ಪ್ರೇಯರ್ ಮಾಡಿದ್ದೇನೆ, ತಾಯಿ ಬೇಕು ತಾಯಿ ಬೇಕು ತಾಯಿ ಬೇಕು. ಹಾಗೇ ಅಂಗಡಿಗೆ ಹೋಗುವಾಗ ಅವರಿಗೆ ಗೊತ್ತಾಯಿತು, ಅಲ್ಲಿ ಇದು ಅವರು ಚೀಟಿ ಕೊಟ್ಟಿದ್ದರು, ಅದು ನನ್ನ ತಾಯಿಯೊಂದು ಈಗ ಬಂದಿದ್ದಾರೆ, ತುಂಬ ಖುಷಿಯಲ್ಲಿ ಬಂದಿದ್ದಾರೆ. ಮತ್ತು ಮಗಳು ಸಹ ಬಂದಿದ್ದಾರೆ, ಅಳಿಯ ಬಂದಿದ್ದಾನೆ, ಅವರಿಗೆ 2 ಮಕ್ಕಳು. ಹಾಗೆ ಇವತ್ತು ಖುಷಿಯಲ್ಲಿ ಅವ್ರು ತಗೊಂಡು ಹೋಗ್ತಾರೆ, ನಮಗೆ ಸಹ ತುಂಬ ಖುಷಿ. ಫರ್ಜಾನಾ ಎಲ್ಲ ತಾಯಿಯರಂತೆ ಮಕ್ಕಳನ್ನ ಮಡಿಲಲ್ಲಿಟ್ಟು ಲಲ್ಲಿಗರೆಯಬೇಕಿತ್ತು, ಕೆನ್ನೆಗೆ ಸಿಹಿಮುತ್ತು ನೀಡಬೇಕಿತ್ತು, ಆಟ ಪಾಠ ನೋಡಿ ಸಂತಸ ಪಡಬೇಕಿತ್ತು. ಆದರೆ ಕೌಟುಂಬಿಕ ಸಮಸ್ಯೆ ಮೇಲೇಳದಂತೆ ಮಾಡಿತ್ತು. ಗಂಡ ಹಾಗೂ ಸಂಬಂಧಿಕರು 3 ತಿಂಗಳ ಹಸಿ ಬಾಣಂತಿಯನ್ನೇ ಮಾನಸಿಕವಾಗಿ ಕುಗ್ಗಿಸಿ ಬೀದಿ ಪಾಲು ಮಾಡಿದ್ರು. ಬಳಿಕ ಪತಿ ಮದ್ಯವ್ಯಸನಿಯಾಗಿ ಇಹಲೋಕ ತ್ಯಜಿಸಿದ. ತಾಯಿ ತಂದೆ ಇಲ್ಲದ 3 ತಿಂಗಳ ಹೆಣ್ಣು ಮಗು, 3 ವರ್ಷದ ಗಂಡು ಮಗು ಯಾರದ್ದೋ ಮನೆಯಲ್ಲಿ ಬೆಳೆದ್ರು. ಇತ್ತೀಚೆಗೆ ಮದ್ದೂರಿನ ಓರ್ವರ ಮೂಲಕ ಫರ್ಜಾನಾ ಪುತ್ರ ಆಸಿಫ್ಗೆ ವೈಟ್ ಹೌಸ್ ಸಂಸ್ಥೆಯಲ್ಲಿ ತನ್ನ ತಾಯಿ ಇರುವುದು ತಿಳಿಯಿತು. ಆಕೆಯನ್ನ ಪುತ್ರ ಸೊಸೆ ಬಂದು ಮನೆಗೆ ಕರೆದೊಯ್ದಿದ್ದಾರೆ. ತಾಯಿಯವರು ನಮ್ಮ ಮಿಸ್ಸಿಂಗ್ ಆಗಿ ಸುಮಾರು ಒಂದು 14 ವರ್ಷ ಆಗಿದೆ. ಆವಾಗಿಂದ ಸ್ವಲ್ಪ ಹುಡ್ಕಾಡ್ತಿದ್ವಿ ನಾವು, ಎಲ್ಲೂ ಸಿಗಲಿಲ್ಲ ನಮಗೆ ಅವರು. ಅದು ಅಷ್ಟೊಂದು ನಮಗೆ ಚಿಕ್ಕ ವಯಸ್ಸು, ನಮಗೆ ಯಾವಾಗ ಗೊತ್ತಿರಲಿಲ್ಲ. ಈಗ ನಾವು ಈಗ ಒಂದು 6-7 ವರ್ಷದಿಂದ ತುಂಬ ಹುಡುಕ್ತಿದ್ದೀವಿ ಅವರಿಗೆ. ಈಗ ನಮಗೆ ಇಲ್ಲಿಂದ ಆಶ್ರಮದಿಂದ ಒಬ್ಬರು ಅಲ್ಲಿ ನಮ್ಮ ಮಧುರವ್ರು ಮಿಸ್ಸಿಂಗ್ ಆಗಿ ಇಲ್ಲಿದ್ದರು, ಅವ್ರ ಪತೆಯಿಂದ ನಮಗೆ ಇವ್ರು ಸಿಕ್ಕಿದ್ರು. ಇವರು ಆಶ್ರಮ ಅವರು ನಂಬರ್ ಕೊಟ್ಟಿದ್ದರು, ಅಲ್ಲಿ ಅವ್ರ ನಂಬರ್ ತಂದು ಕೊಟ್ಟರು. ಅಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ವಿ ನಾವು. ತುಂಬ ಖುಷಿ ಆಗ್ತಿದೆ ಸರ್, ಈಗ ಸಿಕ್ಕಿದ್ದು. ಅಷ್ಟು ವರ್ಷದಿಂದ ಇರಲಿಲ್ಲ, ಈಗ ಸಿಕ್ಕವ್ರೆ, ತುಂಬ ಖುಷಿ ಆಗ್ತಿದೆ ನಮಗೆ. ಅಂತ ಏನೋ ಗ್ಯಾರಂಟಿ ಕಿಲ್ಲೇ ನಾವು ಸಿಗ್ತಾರೆ ಅಂತ, ಆದರೂ ಪ್ರಯತ್ನ ಪಟ್ವಿ ನಾವು ಸಿಗ್ತಾರೆ ಅಂತ. ಅವ್ರು ಪ್ರಯತ್ನ ಪಟ್ಟಿದ್ದಕ್ಕೆ ಹೆಂಗೋ ನಮ್ಮ ತಾಯಿ ಸಿಕ್ಕಿದ್ರು ನಮಗೆ. ವೈಟ್ ಹೌಸ್ ಸಂಸ್ಥೆಯವರು 100 ಜನರ ಬಾಳಲಿ ಇದೇ ರೀತಿ ಬೆಳಕು ಮೂಡಿಸಿದ್ದಾರೆ. ಸಂಸ್ಥೆಯ ಸತತ ಹುಡುಕಾಟದಿಂದ ಸದ್ಯ ತಾಯಿ ಮಕ್ಕಳು ಒಂದಾಗಿದ್ದಾರೆ, ತಾಯಿ ಮಕ್ಕಳ ಗೂಡು ಸೇರಿದ್ದಾರೆ. ಅಹಮದ್ ಬಾವಾ, ಓಮಂಜೂರು, ದೈಜವಾಳ್, 24/7.